ಜೈ ಶ್ರೀರಾಮ್. ಪೂಜ್ಯ ಬ್ರಹ್ಮಾನಂದ ಸರಸ್ವತಿಯವರ ಕಾರ್ಯಕ್ಷೇತ್ರ ಕನ್ಯಾಡಿ ರಾಮ ಮಂದಿರದಲ್ಲಿ ಅವರ ಬೃಹತ್ ಕನಸು ಕಲ್ಪನೆಯ ಧರ್ಮ ಸಂಸತ್, ಅದರ ಜೊತೆಯಲ್ಲಿ ಪಟ್ಟಾಭಿಷೇಕ ಅವರಿಗಾಗಿ 10ನೇ ವರ್ಷ ದಶಮಾನೋತ್ಸವದ ಕಾರ್ಯಕ್ರಮ ಸೆಪ್ಟೆಂಬರ್ 2 ಮತ್ತು 3 ದಿನಗಳಲ್ಲಿ ನಡೆಯುತ್ತಿದೆ. ಹಿಂದೂ ಸಮಾಜದ ದೃಷ್ಟಿಯಿಂದ ಭಾರಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ. ಈ ಸಮಾಜವನ್ನು ಉಳಿಸುವಂಥ ಒಂದು ದೊಡ್ಡ ಶಕ್ತಿ ಅದು ಸಂತರಲ್ಲಿ, ಸನ್ಯಾಸಿಗಳಲ್ಲಿದೆ. ಅಂಥ 2,000ಕ್ಕೆ ಮಿಕ್ಕಿ ಸಂತ ಸನ್ಯಾಸಿಗಳು ದೇಶದ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಮತ ಸಂಪ್ರದಾಯಗಳಿಗೆ ಸೇರಿದಂಥವರು ಎಲ್ಲರೂ ಒಂದು ಸಾಮರಸ್ಯದ ಜೀವನದಿಂದ ಈ ಸಮಾಜವನ್ನು ಉಳಿಸಬೇಕು ಅಂತ ಹೇಳುವಂಥ ಒಂದು ಪಂಥಾಹ್ವಾನವನ್ನು ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸ್ವಾಮೀಜಿಯವರ ಕನಸು ಇದೆಲ್ಲವೂ ಕೂಡ ಶಿಕ್ಷಣದ ಮುಖಾಂತರ ಆಗಬೇಕು. ಸಣ್ಣ ಮಕ್ಕಳಲ್ಲಿ ಎಡವೆಯಲ್ಲೇ ಒಂದು ಧಾರ್ಮಿಕ ಚಿಂತನೆ, ಸಾಂಸ್ಕೃತಿಕ ಒಂದು ಭಾವನೆಯನ್ನು ಅಳವಡಿಸುವಂಥ ಒಂದು ದೊಡ್ಡ ಕಾರ್ಯವನ್ನು ಈಗಾಗಲೇ ಅವರು ಮಾಡ್ತಾ ಇದ್ದಾರೆ. ಅದನ್ನು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಶದಾದ್ಯಂತ ಮಾಡಬೇಕು ಅಂತ ಹೇಳುವಂಥ ಒಂದು ತೀವ್ರವಾದಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೆಲಸ ಯಶಸ್ಸು ಪಡೀಲೇಬೇಕು, ಪಡೆದೇ ಪಡೀತದೆ, ಎರಡು ಪ್ರಶ್ನೆ ಏನಿಲ್ಲ. ಅಂಥ ಒಂದು ದೇಶ, ಧರ್ಮ, ಸಂಸ್ಕೃತಿ, ಜೀವನವ ಮೌಲ್ಯಗಳನ್ನು ಉಳಿಸುವಂಥ ಒಂದು ಕಾರ್ಯ. ಆ ಕಾರ್ಯಕ್ಕೆ ಇಡೀ ಹಿಂದೂ ಸಮಾಜ ಸ್ಪಂದಿಸಬೇಕು. ಅಲ್ಲಿ ಏನು ನಿರ್ಣಯಗಳಾಗುತ್ತೆ ಆ ನಿರ್ಣಯಗಳನ್ನು ಯಥಾವತ್ತಾಗಿ ಸಮಾಜ ಅದನ್ನು ಸ್ವೀಕಾರ ಮಾಡಿ ಸಂತರ ಜೊತೆಯಲ್ಲೇ ಈ ಸಮಾಜದಲ್ಲಿ ಒಂದು ಧರ್ಮ ಜಾಗೃತಿ ಮಾಡುವಂಥ ಒಂದು ಪವಿತ್ರವಾದಂಥ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಈ ಧರ್ಮ ಸಂಸತ್, ಅದರ ಜೊತೆಯಲ್ಲಿ ಅವರ ಪಟ್ಟಾಭಿಷೇಕ. ಅವರು ಪಟ್ಟಾಭಿಷಿಕ್ತರಾದ ಮೇಲೆ ಅವರು ನಿತ್ಯ ನಿರಂತರ ಅದೇ ಕೆಲಸ ಮಾಡ್ತಾ ಇರೋದು. ಅವರಿಗೆ ಪ್ರಭು ಶ್ರೀ ರಾಮಚಂದ್ರನೇ ಆರಾಧ್ಯ ದೈವ. ರಾಮ ನಡೆದಂಥ ದಾರಿ, ಅದನ್ನೇ ಗಾಂಧೀಜಿಯವರು ರಾಮರಾಜ್ಯ ಕಲ್ಪನೆಯನ್ನು ಕೊಟ್ಟಿದ್ರು. ಅಂತ ಪ್ರಭು ಶ್ರೀ ರಾಮಚಂದ್ರನೇ ನೆನೆದು ಈ ಕಾರ್ಯ ಮಾಡುವುದು. ಯಾಕಂದರೆ ರಾಮನೇ ಈ ದೇಶದ ಶ್ರೇಷ್ಠ ಮಹಾಪುರುಷ. ರಾಮ ನಡೆದ ದಾರಿಯಲ್ಲೇ ನಾವೆಲ್ಲರೂ ನಡಿಬೇಕಾದಂಥ ಅವಶ್ಯಕತೆ ಇದೆ ಅಂತ ಒಂದು ಸಂಕಲ್ಪವನ್ನು ಕೊಟ್ಟು ಪೂಜ್ಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ರಾಮನ ಅನುಗ್ರಹ, ನಾವೆಲ್ಲ ನಂಬಿಕೊಂಡು ಬಂದಿರುವಂಥ ಎಲ್ಲ ದೇವದೇವತೆಗಳ ಅನುಗ್ರಹ, ಅದರ ಜೊತೆಯಲ್ಲಿ ಸಮಾಜದ ಸಹ ಚಿಂತನೆ, ಅದರ ಜೊತೆಯಲ್ಲಿ ಸಹಯೋಗ, ಅದೆಲ್ಲವೂ ಅದಕ್ಕೆ ಸಿಕ್ಕಿ ಅದು ಯಶಸ್ಸಿನ ಒಂದು ಹಂತವನ್ನು ತಲುಪಬೇಕು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಸೆಪ್ಟೆಂಬರ್ 2 ಮತ್ತು 3ರಂದು ಬೆಳ್ತಂಗಡಿಯಲ್ಲಿ ನಡೆಯುತ್ತಿರುವಂಥ ಧರ್ಮ ಸಂಸತ್ತಿಗೆ ಯಶಸ್ಸಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಭಾಳ ಒಂದು ದೊಡ್ಡ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಧರ್ಮ ಸಂಸತ್ತನ್ನು ಮಾಡೋದ್ರ ಮೂಲಕ ಕಳೆದ ವರ್ಷ ಉಡುಪಿಯಲ್ಲಿ ಪೇಜಾವರ ಶ್ರೀಪಾದ ನೇತೃತ್ವದಲ್ಲಿ ಭಾಳ ದೊಡ್ಡ ಧರ್ಮ ಸಂಸತ್ತಾಗಿತ್ತು. ಅನಂತರ ಇವತ್ತು ಬೆಳ್ತಂಗಡಿಯಲ್ಲಿ ನಡೀತಾ ಇರತಕ್ಕಂಥದ್ದು ಈ ಹಿಂದೂ ಧರ್ಮದ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕೊಡುವುದರಲ್ಲಿ ಇದು ಯಶಸ್ಸಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಈ ಧರ್ಮ ಸಂಸತ್ತಲ್ಲಿ ವಿಶೇಷವಾಗಿ ಸ್ವಾಮೀಜಿಯವರು ನಮ್ಮ ಶಿಕ್ಷಣದಲ್ಲಿ ಹಿಂದುತ್ವವನ್ನು ತರಬೇಕು, ಹಿಂದೂ ಸಂಸ್ಕೃತಿಯನ್ನು, ಹಿಂದೂ ಸಂಸ್ಕಾರವನ್ನು ಮತ್ತು ನಮ್ಮ ಪದ್ಧತಿಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳುವಂಥ ಒಂದು ನಿರ್ಣಯವನ್ನು ಮಾಡುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಇದು ದೇಶದಲ್ಲೇ ಒಂದು ಕ್ರಾಂತಿ ತರುವಂಥ ವಿಷಯ. ಇವತ್ತು ಸರಸ್ವತಿ ವಂದನೆ ಮಾಡಿದರೆ ಕೋಮುವಾದ ಅಂತ ಹೇಳುವಂಥ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರು ಈ ಧರ್ಮ ಸಂಸತ್ನ ಮೂಲಕ ಭಾಳ ದೊಡ್ಡ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಈ ಧರ್ಮ ಸಂಸತ್ತಲ್ಲಿ ಈ ನಿರ್ಣಯ ಯಶಸ್ವಿಯಾಗಿ ಪಾಸಾಗುವಂತಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ
ಧರ್ಮ ಸಂಸತ್ತನ್ನು ರಾಜ್ಯರು ಧರ್ಮ ಸಂಸತ್ತಲ್ಲಿ ಯಾವ ನಿರ್ಣಯಗಳಾಗ್ತಿತ್ತ ಆ ನಿರ್ಣಯಗಳು ಸಂಸತ್ನ ನಿರ್ಣಯದಷ್ಟೇ ಒಂದು ಬೆಲೆ ಇರುವಂಥದ್ದು. ಬಹುಶಃ ಈ ಧರ್ಮ ಸಂಸತ್ನ ನಿರ್ಣಯಗಳಿಗೂ ಅದೇ ರೀತಿಯ ಒಂದು ಬೆಲೆಗಳು ಈ ದೇಶದಲ್ಲಿ ಸಿಕ್ಕುವಂತಾಗಿ ಹಾರೈಸಿ ಬಹುಶಃ ಈ ಧರ್ಮ ಸಂಸತ್ತಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸಂತರು ಹಿಂದೂ ಸಮಾಜದ ಬಾಂಧವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಇದು ಯಶಸ್ವಿ ಕಾರ್ಯಕ್ರಮ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ನನಗೀಗ ನಗರಸಭೆ ಚುನಾವಣೆ ಮುಗಿದ ತಕ್ಷಣ ನಾನು ಈ ಧರ್ಮ ಸಂಸತ್ತಲ್ಲಿ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಸೇವಾ ಕಾರ್ಯಕರ್ತನಾಗಿ ನಾನು ಭಾಗವಹಿಸುವಂಥ ಇಚ್ಛೆಯನ್ನು ಹೊಂದಿದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಧರ್ಮ ಸಂಸತ್ತಾಗುವಂಥ ಸಂದರ್ಭದಲ್ಲಿ ಒಬ್ಬ ಸ್ವಯಂ ಸೇವಕನಾಗಿ ನಾನು ಈ ಧರ್ಮ ಸಂಸತ್ತಲ್ಲಿ ಭಾಗವಹಿಸಿ ಈ ಧರ್ಮ ಸಂಸತ್ತು ಯಶಸ್ಸಾಗಲಿ. ಸ್ವಾಮೀಜಿಯವರಿಂದ ಹಲವಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸ್ವಾಮೀಜಿಯವರ ಎಲ್ಲ ಕೆಲಸಗಳಲ್ಲಿ ನಾನೊಬ್ಬ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತೇನೆ. ಈ ಧರ್ಮ ಸಂಸತ್ತಲ್ಲಿ ಮುಂದಿನ ದಿನಗಳಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ಈ ಧರ್ಮ ಸಂಸತ್ತು ಯಶಸ್ಸಾಗಲಿ ಅಂತ. ಮಾತೆಗಳ ನಮಸ್ಕಾರ. ಶ್ರೀರಾಮ ಕ್ಷೇತ್ರ ಮಹಾ ಸಂಸ್ಥಾನ್ ನಿತ್ಯಾನಂದ ನಗರ ಧರ್ಮಸ್ಥಳ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯರ್ನ ಸದ್ಗುರು ಪಟ್ಟಾಭಿಷೇಕ ದಶಮಾನೋತ್ಸವದ ಈ ಧರ್ಮ ಸಂಸ್ಥಾನದ ದಿನ ಇರ್ಲಂಜಿ 3 ತಾರೀಕಿಗೆ നടത്താറുണ്ട്. 2 ಸಾರುಗಳ ಮಿತ್ತು ಸನ್ಯಾಸಿನಗಳು ಕಾರಣಿಕ ಪುರುಷರು ಮಸ್ತು ಜನ ಬರಿಯರುಳ್ಳೇರು. ನಮ್ಮ ತುಳುನಾಡದ ಮೇಲೆ ದೇಶಾದ್ಯಂತ ನಮ್ಮ ಈ ದೇಶದ ಸಂಸ್ಕೃತಿ ಸಂಸ್ಕಾರವು ಇಂಚ ನಡಪವಂತವರು ಪನ್ಪುನಂಚಿನ ನುಡಿ ಮುತ್ತುಲೇನು ತೆರಿಪಾಯರುಳ್ಳೇ ನಮ್ಮ ಮಾತೆರ್ಲ ಆನಿ ಪಾಲ್ಯತೋನಗ ಸ್ವಾಮೀಜಿನ ಅಂಚಿನ 2 ಸಾರ ಸ್ವಾಮೀಜಿರು ಬರೋಂದ್ರೆ ಅಕ್ಕಲ ಮಾತಿರಲ್ಲ ಆಶೀರ್ವಾದ ಪಡೆಯೋನಗ ಮಾತಿರಲ್ಲ ಎಡ್ಡೆವಳು. ನಮಸ್ಕಾರ. ನಮಸ್ಕಾರ. ಸಮಸ್ತ ಹಿಂದೂ ಸಮಾಜದ ಬಾಂಧವರಿಗೆ ಒಂದು ಸಂಭ್ರಮದ ಸಂಗತಿ ಏನಿದೆ. ಮತ್ತೊಮ್ಮೆ ರಾಷ್ಟ್ರೀಯ ಧರ್ಮ ಸಂಸತ್ ದಕ್ಷಿಣದ ಅಯೋಧ್ಯೆಯಿಂದಲೇ ಕೈತಕ್ಕಂತಹ ಶ್ರೀರಾಮ ಕ್ಷೇತ್ರದಲ್ಲಿ ನಡೆಯೋದಕ್ಕೆ ಎಲ್ಲ ರೀತಿಯ ಸಜ್ಜುಗಳು ಕೂಡ ನಡೀತಾ ಇದೆ. ನಮಗೆಲ್ಲರಿಗೂ ಗೊತ್ತು, ಧರ್ಮದ ನೆಲೆಬೀಡು ಅಂತಲೇ ಕರೀತಕ್ಕಂತಹ ಕನ್ಯಾಡಿಯ ಶ್ರೀರಾಮ ಕ್ಷೇತ್ರದಲ್ಲಿ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಶ್ರೀಗಳು ಸುಮಾರು 2,000ಕ್ಕೂ ಮಿಕ್ಕಿ ಸಂತ ಸಾಧುಗಳ ಮನ್ನಣೆಯನ್ನು ಪಡೆದುಕೊಂಡು ಅವರೆಲ್ಲರನ್ನ ಒಂದೆಡೆ ಸೇರಿಸತಕ್ಕಂಥ ಒಂದು ಪರಮ ಪವಿತ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಮಸ್ತ ಹಿಂದೂ ಸಮಾಜದ ಬಾಂಧವರ ರಕ್ಷಣೆಗೋಸ್ಕರ ತಮ್ಮ ಒಗ್ಗೂರಿನ ಧ್ವನಿಯನ್ನ ಎತ್ತಲಿದ್ದಾರೆ. ಸಮಾಜದ ಏಳಿಗೆಗೋಸ್ಕರ ಸಾಧು ಸಂತರು ಮಾಡಿರ್ತಕ್ಕಂತಹ ಒಂದಷ್ಟು ಜಪ ತಪ ಅವರ ಪುಣ್ಯ ಫಲಗಳೆಲ್ಲವೂ ಕೂಡ ಈ ಹಿಂದೂ ಸಮಾಜಕ್ಕೆ ಒಂದು ರಕ್ಷಾ ಕವಚವಾಗಿ ನಿಂತಕ್ಕಂಥ ಒಂದು ಕ್ಷಣ ರಾಷ್ಟ್ರೀಯ ಧರ್ಮ ಸಂಸತ್ ಇದೇ ಸೆಪ್ಟೆಂಬರ್ 3 ಶ್ರೀರಾಮ ಕ್ಷೇತ್ರದಲ್ಲಿ ನಡೆಯಲಿದೆ. ಖಂಡಿತ ಇದು ನಮ್ಮ ಜೀವನದಲ್ಲಿ ನೋಡೋದಕ್ಕೆ ಸಿಗತಕ್ಕಂತಹ ಅತ್ಯಂತ ಅಪರೂಪದ ಒಂದು ಸಂದರ್ಭ ಅಂತ ಹೇಳ್ಬಹುದು. ಇಂಥ ಸಂದರ್ಭವನ್ನು ಯಾವೊಬ್ಬ ಹಿಂದೂ ಕೂಡ ತಪ್ಪಿಸಿಕೊಳ್ಬಾರ್ದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿ ಹಿಂದೂ ಸಮಾಜವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಒಗ್ಗೂಡಿನಿಂದ ಹೆಜ್ಜೆಯನ್ನ ಇಡೋಣ. ಈ ಕಾರ್ಯಕ್ರಮದ ಯಶಸ್ಸನ್ನ ನಾವು ನಮ್ಮ ಯಶಸ್ಸು ಈ ಸಮಾಜದ ಯಶಸ್ಸು ಅಂತ ಭಾವಿಸುವಂತೆ ಆಗಲಿ. ಕಾರ್ಯಕ್ರಮದ ಯಶಸ್ಸಿಗೆ ಒಟ್ಟಾಗಿ ಎಲ್ಲರೂ ಕೂಡ ದುಡಿಯೋಣ ಅಂತ ಕೇಳ್ಕೊಳ್ತಾರೆ. ಜೈ ಶ್ರೀರಾಮ್. ಪೂಜ್ಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಸಾರಥ್ಯದಲ್ಲಿ ಹಾಗೂ ಎಲ್ಲ ಸಂತರು ಸೇರಿ ಸೆಪ್ಟೆಂಬರ್ 3ನೇ ತಾರೀಕು ಧರ್ಮ ಸಂಸತ್ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಪೂಜ್ಯರು ಏರ್ಪಡಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನು, ಪರಂಪರೆಯನ್ನು, ಧರ್ಮವನ್ನು ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಪರಮ ಪೂಜ್ಯರು ಈ ಒಂದು ಸನ್ಯಾಸಿಗಳನ್ನ ಒಂದೆಡೆ ಸೇರಿಸಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸುಮಾರು 10 ವರ್ಷಗಳ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ವಿಭಿನ್ನವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕವಾಗಿ ಎಲ್ಲ ಒಂದು ಸಂತರಿಗೂ ಒಂದು ಮಾರ್ಗದರ್ಶಿಯಾಗಿರೋದ್ರಿಂದ ವಿಶೇಷವಾಗಿ ಇವತ್ತಿನ ಜನ ಧನದ ಹಿಂದೆ ಅರ್ಥಾತ್ ಹಣದ ಹಿಂದೆ ಹೋಗ್ತಾ ಇದ್ದಾರೆ, ಗುಣವನ್ನು ಮರಿತಾ ಇದ್ದಾರೆ. ಆದರೆ ಹೀಗೆ ಹಣವನ್ನು ಮಾತ್ರ ಸಂಪಾದನೆ ಮಾಡುವಂಥ ಜನರಿಗೆ
ಧನವನ್ನು ಬಿಟ್ಟು ಧನದ ಜೊತೆಗೆ ಧರ್ಮವನ್ನು ಸಹ ಅಳವಡಿಸ್ಕೊಳ್ಬೇಕು. ಆ ಮೂಲಕವಾಗಿ ಸಮಾಜ ಸಂಪನ್ನವಾಗ್ತದೆ, ಜನರು ಶಾಂತಿ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರವಾಗಿ ಪೂಜ್ಯರು ಮಾಡ್ತಾ ಇರುವಂಥ ಈ ಕಾರ್ಯಕ್ಕೆ ಎಲ್ಲ ಭಕ್ತಾದಿಗಳು ಬಂದು ನೀವೆಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ಪೂರ್ಣ ಸಹಕಾರವನ್ನು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.